ಕೋವಿಡ್-19 ಸಂಕಷ್ಟದ ಸಂದರ್ಭದಲ್ಲಿ ಅವಿರತವಾಗಿ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಕಾರ್ಯನಿರ್ವಹಿಸಿದ ಬೆಳ್ತಂಗಡಿ ತಾಲೂಕಿನ ಆಶಾ ಕಾರ್ಯಕರ್ತೆಯರಿಗೆ ಶ್ರಮಿಕ ಸೇವಾ ಟ್ರಸ್ಟ್ನ ಮುಖಾಂತರ ಮೊಬೈಲ್ ವಿತರಣಾ ಕಾರ್ಯಕ್ರಮ ಮಾಡಲಾಯಿತು. ಬೆಳ್ತಂಗಡಿ ತಾಲೂಕಿನ ಉಚಿರೆಯ ಶ್ರೀಕೃಷ್ಣ ಅನುಗ್ರಹ ಸಭಾಭವನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಅವರು, ರಾಜ್ಯದ ಎಲ್ಲ ಆಶಾ ಕಾರ್ಯಕರ್ತೆಯರು ತಮ್ಮ ಜೀವನದ ಹಂಗನ್ನು ತೊರೆದು ಕೆಲಸ ಮಾಡುತ್ತಿದ್ದಾರೆ. ಅವರ ಶ್ರದ್ಧೆ, ನಿಷ್ಠೆ ಎಲ್ಲರಿಗೂ ಮಾದರಿಯಾಗಲಿ. ಇದೊಂದು ಒಳ್ಳೆಯ ಪುಣ್ಯದ ಕೆಲಸ. ನಿಮಗೆ ಒಳ್ಳೆಯದಾಗಲಿ ಎಂದು ಹೇಳಿದರು. 2019-2020 ಈ ರಾಜ್ಯದ, ಈ ದೇಶದ, ಈ ವಿಶ್ವ ಬದುಕಿನ ಸಂಕಷ್ಟದ ಸರ್ವಾಲಯದ ಹೊಂದಿರತಕ್ಕಂಥ ದಿವಸ. ಜನರ ಬದುಕನ್ನು, ಜನರ ಜೀವನವನ್ನು ಸುರಕ್ಷಿತವಾಗಿ ಇರೋದಕ್ಕೆ ಹಣಗಾಡಿರ್ತಕ್ಕಂಥ ದಿವಸ. ಆ ಕಾಲದಲ್ಲಿ ನಾವು ನಡೆಸಲೇಬೇಕಾಗಿರ್ತಕ್ಕಂಥ ಒಂದು ಘಟನೆ ಅಥವಾ ಒಂದು ಸಂಘಟನೆ ಇವತ್ತಿನ ಆಶಾ ಕಾರ್ಯಕರ್ತರ ತಂಡ ಇಡೀ ರಾಜ್ಯ ಹಳ್ಳಿಗಳಲ್ಲಿ ಸುತ್ತಿ ತಮ್ಮ ಬದುಕಿನ, ತಮ್ಮ ಮಕ್ಕಳ ಭವಿಷ್ಯವನ್ನು ಎಲ್ಲವನ್ನು ಬದುಕಿದ್ದಾರೆ. ಕೇವಲ ಸಮಾಜದ, ದೇಶದ, ರಾಷ್ಟ್ರದ, ನಾಡಿನ ಆರೋಗ್ಯ ತಮ್ಮ ಸಮರ್ಪಣಾ ಮನೋಭಾವದಲ್ಲಿ ಕೆಲಸ ಮಾಡಿರ್ತಕ್ಕಂಥ ತಂಡ ಇಡೀ ರಾಜ್ಯದಲ್ಲಿ ಆಶಾ ಕಾರ್ಯಕರ್ತರ ತಂಡ. ಈ ತಂಡವನ್ನು ನಾವು ಎಷ್ಟು ಅಭಿನಂದಿಸಿರುತ್ತೇವೆ. ಇದು ಕೇವಲ ಈ ಒಂದು ಕ್ಷೇತ್ರದಲ್ಲ, ಈ ರಾಜ್ಯದ ಎಲ್ಲ ಕ್ಷೇತ್ರದಲ್ಲಿ ಆಶಾ ಕಾರ್ಯಕರ್ತರ ಶಕ್ತಿಯನ್ನು, ಒಬ್ಬ ಆಶಾ ಕಾರ್ಯಕರ್ತರಾಗಿ, ಒಬ್ಬ ತಾಯಿಯಾಗಿ, ಒಬ್ಬ ಆರೋಗ್ಯ ಕಾರ್ಯಕರ್ತರಾಗಿ ಸಾಕಷ್ಟು ಶ್ರಮವಹಿಸಿ ಸಮಾಜದ ಸಮಸ್ಯೆಗಳಕ್ಕೋಸ್ಕರ, ಸಮಾಜದ ಆರೋಗ್ಯಕ್ಕೋಸ್ಕರ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದನ್ನು ಗಮನಿಸಿದೆ. ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ತಾಲೂಕಿನ ಶಾಸಕರಾದ ಹರೀಶ್ ಪೂಂಜಾ, ವಿಧಾನ ಪರಿಷತ್ನ ಸದಸ್ಯರಾದ ಪ್ರತಾಪ್ ಸಿಂಗ್ ನಾಯಕ್, ಜಯಂತ್ ಕೋಟ್ಯಾನ್ ಹಾಗೂ ಮತ್ತಿತರರು ಹಾಜರಿದ್ದರು. ನಮ್ಮ ಕ್ಷೇತ್ರದ ಜನರ ಆರೋಗ್ಯದ ದೃಷ್ಟಿಯಿಂದ ತನ್ನ ಜೀವನವನ್ನು ಒತ್ತೆ ಇಟ್ಟು ಕ್ಷೇತ್ರದ ಜನರ ಆರೋಗ್ಯದ ಸುರಕ್ಷತೆಯ ದೃಷ್ಟಿಯಿಂದ ಗ್ರಾಮಗಳಲ್ಲಿ ಕೆಲಸ ಮಾಡಿರತಕ್ಕಂಥ ಆಶಾ ಕಾರ್ಯಕರ್ತೆಯರಿಗೆ ಮೊಬೈಲ್ ವಿತರಣೆಯ ಕಾರ್ಯಕ್ರಮವನ್ನು ನಡೆಸುವ ಸಲುವಾಗಿ ನಮ್ಮ ರಾಜ್ಯದ ಕಾರ್ಮಿಕ ಇಲಾಖೆಯಲ್ಲಿ ಒಂದು ಇತಿಹಾಸವನ್ನು ಬರೆಯತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿರ್ತಕ್ಕಂಥ ಹಿರಿಯರು, ಮಾರ್ಗದರ್ಶಕರು, ಕಾರ್ಮಿಕ ಇಲಾಖೆಯಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ತರತಕ್ಕಂಥ ಇಚ್ಛಾಶಕ್ತಿಯನ್ನು ಹೊಂದಿರತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕಾರ್ಮಿಕ ಸಚಿವರು ಆಗಿರ್ತಕ್ಕಂಥ ಶ್ರೀಯುತ ಶಿವರಾಮ್ ಹೆಬ್ಬಾರ್ ಅವರ ಕೈಯಲ್ಲಿ ಈ ಮೊಬೈಲ್ ವಿತರಣೆಯ ಯೋಗ ಭಾಗ್ಯ ದೊರೆತಿರ್ತಕ್ಕಂಥ